ಪ್ರಯಾಣಿಕರ ಹಿತದೃಷ್ಟಿಯಿಂದ ಚಲೋ ಕಾರ್ಡ್ ಮೂಲಕ ಈಗಾಗಲೇ ವಿನೂತನ ಪ್ರಯೋಗ ಮಾಡಿರುವ ಸಿಟಿ ಬಸ್ಗಳಲ್ಲಿ ಇನ್ನು ಪ್ರಯಾಣಿಕರಿಗೆ ಸ್ವಯಂಚಾಲಿತ ಟಿಕೆಟ್ ಯಂತ್ರವು ಲಭ್ಯವಾಗಲಿದೆ. ಚಲೋ ಕಾರ್ಡ್ ಅನ್ನು ಹೊಂದಿರುವ ಪ್ರಯಾಣಿಕರು ಬಸ್ಗಳಲ್ಲಿ ಅಳವಡಿಸಲಾಗುವ ಸ್ವಯಂಚಾಲಿತ ಟಿಕೆಟ್ ಯಂತ್ರಗಳನ್ನು ಟ್ಯಾಪ್ ಮಾಡಿ ತಾವು ಪ್ರಯಾಣಿಸುವ ಟಿಕೆಟ್ ಪಡೆದುಕೊಂಡು ಪ್ರಯಾಣಿಸಬಹುದು. ಈಗಾಗಲೇ ರೂಟ್ ನಂಬರ್ 27ರಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಹಂತ ಹಂತವಾಗಿ ನಗರದ ಎಲ್ಲ ರೂಟ್ಗಳಲ್ಲಿಯೂ ಇದನ್ನು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿಂದು ಈ ವಿಷಯ ತಿಳಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಜಯಶೀಲ ಅಡ್ಯಂತಾಯ ಅವರು, ಕೋವಿಡ್ ಸಾಂಕ್ರಾಮಿಕದ ಬಳಿಕ ನಗದು ರಹಿತ ಚಿಲ್ಲರೆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಚಲೋ ಆ್ಯಪ್ ಬಹಳಷ್ಟು ಸಹಕಾರಿಯಾಗಿದೆ. ಇದೀಗ ಈ ಸ್ವಯಂಚಾಲಿತ ಟಿಕೆಟ್ ಯಂತ್ರ ಸಾರ್ವಜನಿಕ ಪ್ರಯಾಣಿಕರಿಗೆ ಮತ್ತಷ್ಟು ಪ್ರಯೋಜನವಾಗಲಿದೆ ಎಂದರು. ಈಗಾಗಲೇ ಅಳವಡಿಕೆಯಾಗಿರುವ ರೂಟ್ನಲ್ಲಿ ಸುಮಾರು 500ರಷ್ಟು ಮಂದಿ ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಇದರಿಂದ ಬಸ್ಗಳಲ್ಲಿ ಕಂಡಕ್ಟರ್ ವ್ಯವಸ್ಥೆ, ಚಿಲ್ಲರೆ ಸಮಸ್ಯೆ ಇಲ್ಲದೆ ಆರಾಮವಾಗಿ ಪ್ರಯಾಣಿಸಬಹುದಾಗಿದೆ. ಕಾರ್ಡುಗಳಿಗೆ ರೀಚಾರ್ಜ್ ಮಾಡಿಸಲು ನಿರ್ವಾಹಕರಲ್ಲಿ ವಿಚಾರಿಸಬಹುದು ಅಥವಾ ಕೆಲವೊಂದು ರೀಚಾರ್ಜ್ ಸೆಂಟರ್ಗಳು ಇದಕ್ಕಾಗಿ ಲಭ್ಯವಿದೆ ಎಂದು ಅವರು ಹೇಳಿದರು. ಚಲೋ ಕಾರ್ಡ್ ಭೌತಿಕ ಸಂಪರ್ಕ ರಹಿತ ಟ್ಯಾಪ್ ಪಾವತಿ ಕಾರ್ಡ್ ಆಗಿದ್ದು, ಭಾರತದ ಅತ್ಯಂತ ಯಶಸ್ವಿ ಪ್ರಯಾಣ ಕಾರ್ಡ್ ಆಗಿದೆ. ಇದು ದೇಶದ 33 ನಗರಗಳಲ್ಲಿ ಕಾರ್ಯಾಚರಿಸುತ್ತಿದ್ದು, ಚಲೋ ಆ್ಯಪ್ ಲೈವ್ ಟಿಕೆಟಿಂಗ್ 15,000 ಬಸ್ಗಳಲ್ಲಿ ಲಭ್ಯವಿದೆ ಎಂದು ಅವರು ವಿವರಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘ ಹಾಗೂ ಚಲೋ ಕಂಪನಿಯ ಸಹಯೋಗದಿಂದ ಕಳೆದ 2 ವರ್ಷದಿಂದ ಮೊದಲು ನಗದು ರಹಿತ ಡಿಜಿಟಲೀಕರಣಕ್ಕೆ ಪಾದಾರ್ಪಣೆ ಮಾಡಿದ್ದು, ಸದರಿ ಪ್ರಯಾಣಿಕರು ಸಾಧಾರಣ 10ರಷ್ಟು ಸದುಪಯೋಗವನ್ನು ಸಾರ್ವಜನಿಕರು ಪಡೆಯುತ್ತಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಶಾಲಾ ಮಕ್ಕಳಿಗೆ ನಗದು ರಹಿತ ಡಿಜಿಟಲೀಕರಣಕ್ಕೆ ಆವಿಷ್ಕಾರದೊಂದಿಗೆ ವಿದ್ಯಾರ್ಥಿಗಳಿಗೆ ಶೇಕಡ 60ರಷ್ಟು ರಿಯಾಯಿತಿ ದರದಲ್ಲಿ ಚಲೋ ಕಾರ್ಡನ್ನು ಸಾದರಪಡಿಸುತ್ತಿದ್ದೇವೆ. ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘವು ನಗರದಲ್ಲಿ ಸಂಚರಿಸುವ ಸಿಟಿ ಬಸ್ಸುಗಳಿಗೆ ಸುಮಾರು 41 ವರ್ಷಗಳಿಂದ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳಿಗೆ ಸುಮಾರು 5,14,330 ಮಕ್ಕಳಿಗೆ ಶೇಕಡ 60ರಷ್ಟು ರಿಯಾಯಿತಿಯಂತೆ ದರದ ಪಾಸುಗಳನ್ನು ನೀಡುತ್ತಿದ್ದು, ಇದರ ಮೊತ್ತವು ಸಾಧಾರಣ 14,74,50,762 ಆಗಿರುತ್ತದೆ. ಸದ್ರಿ ಈಗ ಕೊರೋನಾ ಸಮಯದಲ್ಲಿ ಎಲ್ಲ ವ್ಯವಹಾರಗಳು ಸಂಪೂರ್ಣ ಡಿಜಿಟಲೀಕರಣಗೊಂಡಿದ್ದು, ಇದಕ್ಕೆ ಬಸ್ ಮಾಲೀಕರು, ನಿರ್ವಾಹಕರು, ಶಾಲಾ ಕಾಲೇಜು ಆಡಳಿತ ಮಂಡಳಿ, ಮಕ್ಕಳ ಪೋಷಕರು ಸಂಪೂರ್ಣ ಸಹಕಾರವನ್ನು ಕೋರುತ್ತೇವೆ. ಈಗಾಗಲೇ ನಮ್ಮ ಮುಂದಿನ ಗುರಿಯು 90 ಪ್ರಯಾಣಿಕರ ಡಿಜಿಟಲೀಕರಣ ಕಾರ್ಡನ್ನು ಹೊಂದುವ ಪ್ರಯತ್ನವನ್ನು ಮಾಡುವ ಗುರಿ ಹೊಂದಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಜಯಕೃಷ್ಣ ಪುತ್ರನ್, ಉಪಾಧ್ಯಕ್ಷ ಗಣೇಶನ್ ಶೆಟ್ಟಿ, ಕೋಶಾಧಿಕಾರಿ ಸತ್ಯರಾಜ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ರಾಜ್ಕುಮಾರ್, ಮಾಜಿ ಅಧ್ಯಕ್ಷ ಜಯರಾಮ್ ಶೇಖ್, ನೆಲ್ಸನ್ ಪಿರೇರಾ, ದಿಲ್ರಾಜ್ ಆಳ್ವಾ, ಚಲೋ ಕಂಪನಿಯ ಅಮೃತ್, ನಿತೇಶ್ ಜೈನ್ ಉಪಸ್ಥಿತರಿದ್ದರು. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಬೋಳು ತಲೆಗೆ ಹೇಳಿ ಗುಡ್ ಬೈ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ SL ವಿಲ್ಕಾನ್ 3rd ಫ್ಲೋರ್, ಬೆಂದುರ್ವೆಲ್ ಜಂಕ್ಷನ್, ಕಂಕನಾಡಿ, ಮಂಗಳೂರು.